ನಿರ್ವಿಘ್ನವಾಗಿ ನೆರವೇರಬೇಕಾದರೆ ದೇವರ ಸ್ತುತಿಯೊಂದಿಗೆ ಆರಂಭಿಸುವುದು ವಾಡಿಕೆ. ನಮ್ಮ ಸಂಘದ ಸಿಬ್ಬಂದಿಗಳಾದ ರವಿಕಲ ಮತ್ತು ಬಳಗದವರಿಂದ ಇದೀಗ ಪ್ರಾರ್ಥನೆ. ಮಹಾಗಣಪತಿ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮಹಾದೇವಸುತಂ ಮಹಾದೇವಸುತಂ ಗುರುಹನುತಂ ಮಹಾದೇವಸುತಂ ಗುರುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಗಣಪತಿ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸ ಪಾದಂ ಸುಜನನಿಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಈಗ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರು ಹಾಗೂ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರು ಎಲ್ಲ ಅತಿಥಿ ಅಭ್ಯಾಗತರನ್ನು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲ ನಿಯಮಿತ ಬೆಂಗಳೂರು ಹಾಗೂ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಮಂಗಳೂರು ಇದರ ಸಹಯೋಗದೊಂದಿಗೆ ಮೈಸೂರು ವಿಭಾಗದ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು, ಉಡುಪಿ ಮತ್ತು ಕೊಡಗು ಜಿಲ್ಲೆಯ ವ್ಯಾಪ್ತಿಗೊಳಗೊಂಡ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಇಂದು ನಾವು ಮಂಗಳೂರಿನಲ್ಲಿ ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಷ್ಟೇ ಅಲ್ಲದೆ ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ ಎಲ್ಲ ಜಿಲ್ಲೆಯಿಂದ ಪ್ರತಿನಿಧಿಗಳು ಆಗಮಿಸಿದ್ದೀರಾ. ಬಂದಂಥ ಎಲ್ಲ ಪ್ರತಿನಿಧಿಗಳಿಗೆ ಮುಂಚಿತವಾಗಿ ನಾನು ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಲ ಇದರಿಂದ ಪ್ರತಿ ವರ್ಷ ನಾವು ಒಂದೊಂದು ವಿಭಾಗದಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಕಳೆದ 2 ವರ್ಷದ ನಂತರ ಈ ಒಂದು ಕಾರ್ಯಾಗಾರ ನಡೀತಾ ಇದೆ. ಈ ಕಾರ್ಯಾಗಾರ ಮಂಗಳೂರಲ್ಲಿ ಆಗಬೇಕಾದ್ರೆ ಇದರ ಒಂದು ಮುಖ್ಯ ರೂವಾರಿಗಳು ಯಾರು ಅಂತ ಹೇಳಿದ್ರೆ ಪತ್ತಿನ ಸಹಕಾರ ಸಂಘದ ಮಹಾಮಂಡಲದ ಅಧ್ಯಕ್ಷರು, ಸಹಕಾರ ಪುರಸ್ಕೃತರು, ಹಾಗೆ ಸಾಮಾಜಿಕವಾಗಿ ಹಲವು ಸಂಘ ಸಂಸ್ಥೆ ಮೂಲಕ ಗುರುತಿಸಿಕೊಂಡು ಈ ಒಂದು ಪತ್ತಿನ ಸಂಘದ ಸಹಕಾರ ಸಂಘದ ಪ್ರಾರಂಭದಿಂದ ಇಂದಿನವರೆಗೆ ನಿರ್ದೇಶಕರಾಗಿ, ಮುಂಚೆ ಉಪಾಧ್ಯಕ್ಷರಾಗಿ, ಇದೀಗ ಅಧ್ಯಕ್ಷರಾಗಿ ಅನುಭವಿ ಒಂದು ಸಹಕಾರಿ ಕೂಡ, ಸಹಕಾರಿ ಕ್ಷೇತ್ರದಲ್ಲೇ ಅಷ್ಟೇ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡದ್ರಿಂದಾಗಿ ಅವರಿಗೆ ಡಿ ದೇವರಾಜ್ ಅವರ ಪ್ರಶಸ್ತಿ ಕೂಡ ಬಂದಿದೆ. ಹಲವು ಪ್ರಶಸ್ತಿಗಳ ಮೂಲಕ ಅವರು ಜನಮಾನ್ಯರಾಗಿದ್ದಾರೆ. ಇಂತಹ ಒಂದು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಪತ್ತಿನ ಸಹಕಾರ ಸಂಘವು ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇಂತಹ ತರಬೇತಿ ಕಾರ್ಯಕ್ರಮ ವಿಭಾಗದಲ್ಲಿ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಇಂದಿನ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಕರೆದಾಗ ಅದೆಷ್ಟು ಅವರ ಕಾರ್ಯ ಇದ್ರೂ ಕೂಡ ಬದಿಗೊತ್ತಿ ಮಂಗಳೂರಿಗೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಇಲ್ಲಿ ಮಂಗಳೂರು ನಿನ್ನೆಯೇ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ನಿರ್ದೇಶಕರಾಗಿರುವಂತಹ
ದಿವಾಕರ್ ಬಿಬಿ ಇವರು ಒಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಸಹಕಾರ ಕ್ಷೇತ್ರ ಹೇಳಿದ್ರೆ ಎಲ್ರಿಗೂ ಒಂದು ಅನುಭವ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇಂದಿನ ಒಂದು ತಮ್ಮ ನಿತ್ಯ ನಿರಂತರ ಕಾರ್ಯಗಳಲ್ಲಿ ಸಹಕಾರ ಕ್ಷೇತ್ರ ತೊಡಗಿಸಿಕೊಂಡಿರ್ತಾರೆ. ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅದೆಷ್ಟೋ ಕಾರ್ಯಕ್ರಮಗಳು ಇದ್ರೂ ಕೂಡ, ಯಾಕಂತ ಹೇಳಿದ್ರೆ ಅವರು ಸಹಕಾರ ಕ್ಷೇತ್ರದ ತುಂಬಾ ಅಭಿಮಾನಿಗಳು. ಶ್ರೀ ಹರೀಶ್ ಕುಮಾರ್ ಅವರು MNC. ಯಾಕಂತ ಹೇಳಿದ್ರೆ ಅವರೊಂದು ಸೊಸೈಟಿಯ ಟ್ಯಾಕ್ಸ್ಗಳಲ್ಲಿ ನಿರ್ದೇಶಕರಾಗಿ, ಸೊಸೈಟಿಯ ನಿರಂತರವಾಗಿ ಕಳೆದ ಹಲವು ವರ್ಷಗಳಿಂದ ನಿರ್ದೇಶಕರಾಗಿ, ತನ್ನದೇ ಒಂದು ಪ್ರಿಯದರ್ಶಿನಿ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾಗಿ, ಹಲವಾರು ಜನರಿಗೆ ಮಾರ್ಗದರ್ಶಕರಾಗಿ, ಇದೀಗ ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, MLC ಆಗಿ ಜನಾನುರಾಗಿ ನಮ್ಮ ಶಾಸಕರಾದ ಶ್ರೀ ಹರೀಶ್ ಕುಮಾರ್ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರಾದ ಶ್ರೀ ಗೋಪಾಲ್ ಎಂ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ತರಬೇತಿ ಕಾರ್ಯಾಗಾರ ಯಶಸ್ವಿಯಾಗಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಸಂಪನ್ಮೂಲ ವ್ಯಕ್ತಿಯಾಗಿ ಬರ್ತಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಎಲ್ಲ ಕಡೆ ನೋಡಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಕರೆಯುವಾಗ ಇಲಾಖೆಯವರನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆಯುವುದು ಕಡಿಮೆ. ಆದರೆ ನಮ್ಮ ಜಿಲ್ಲೆಯವರಾಗಿ ಇದೀಗ ಬೆಂಗಳೂರಿನಲ್ಲಿದ್ದರೂ ಕೂಡ ನಮ್ಮ ಜಿಲ್ಲೆಯವರ ಮೇಲೆ ಅಭಿಮಾನದಿಂದ ಈ ಒಂದು ಮೈಸೂರು ವಿಭಾಗದಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಚಾಮರಾಜನಗರ ಒಂದು DR ಆಗಿ ಇದೀಗ ಬೆಂಗಳೂರಿನಲ್ಲಿದ್ದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಮಂಗಳೂರಿಗೆ ಬಂದು ಇಂದು ನಮಗೆ ಮುಖ್ಯವಾಗಿ ಬೇಕಾಗುತ್ತೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಸಾಲ ನೀಡಬೇಕಾದ್ರೆ ಯಾವ ರೀತಿಯಲ್ಲಿ ಅದರಲ್ಲಿ ಮೌಲ್ಯಾಂಕ ಬೇಕು, ಅಥವಾ ಅದರ ನಂತರ ಸಾಲ ವಸೂಲು ಮಾಡಬೇಕಾದ್ರೆ ಯಾವ ರೀತಿ ಪ್ರಕ್ರಿಯೆಗಳು ಬೇಕು ಎನ್ನುವುದರ ಬಗ್ಗೆ ಇಂದು ಉಪನ್ಯಾಸ ನೀಡಿರುವ ನಮ್ಮೆಲ್ಲರ ನೆಚ್ಚಿನ DR ಆಗಿರುವಂತಹ ಸಲೀಂ ಬಿಕೆ ಅವರು ಇಂದು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಇವರಿಗೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರಾದ ಶ್ರೀಮತಿ ಉಮಾವತಿ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಲದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಪ್ರಜ್ವಲ್ KR ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರು ಈ ಒಂದು ಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುವ ಯುವ ಒಂದು ಕಾರ್ಯ CEO ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸಲಹೆಗಾರರಾದ ಶ್ರೀ ಅಶೋಕ್ ಕುಮಾರ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಈ ಕಾರ್ಯಾಗಾರದಲ್ಲಿ ನಮ್ಮ ಮೈಸೂರು ವಿಭಾಗದ ಒಂದು ನಿರ್ದೇಶಕರು ಹಾಗೂ ನಮ್ಮ ಮಹಾಮಂಡಲದ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಕೆ ಲಲಿತಾ ಜಿ ಅವರು ಬರಬೇಕಿತ್ತು. ಅವರ ಆರೋಗ್ಯ ಸಮಸ್ಯೆ ಬರಲಿಲ್ಲ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಪೂರ್ವಕ ಸ್ವಾಗತಿಸ್ತೇನೆ. ಹಾಗೆ PK ಜಯಕೃಷ್ಣ ಗೌಡರು ಕೂಡ ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ಕೆ ಬಂದಿರುವಂತಹ ಎಲ್ಲ ಮೈಸೂರು ವಿಭಾಗದಷ್ಟೇ ಅಲ್ಲ, ಬೇರೆಯವರು ಕೂಡ ನನ್ನ ಕೇಳಿ ಬಂದಿದ್ದೀರಾ. ಎಲ್ಲರನ್ನೂ ಕೂಡ ನಾನು ಅಧ್ಯಕ್ಷರುಗಳಿದ್ದೀರಾ, ಹಾಗೆ ಸಿಬ್ಬಂದಿಗಳಿದ್ದೀರಾ, ನಿರ್ದೇಶಕರು ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹಾಗೆ ನಮ್ಮ ಆತ್ಮಶಕ್ತಿ ಸಹಕಾರ ಸಂಘದ ಮುಖ್ಯ ಕಾರ್ಯಾಧಿಕಾರಿ ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹಾಗೆ ಮಾಧ್ಯಮದ ಮಿತ್ರರಿದ್ದಾರೆ, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಹದೇವಪ್ಪ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಶ್ರೀಮತಿ ಸೌಮ್ಯ ವಿಜಯ್ ಮ್ಯಾಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ
ಇವತ್ತು ಸಹಕಾರಿ ಸಂಘದಲ್ಲಿ ಉದ್ಯೋಗದಲ್ಲಿರುವವರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಹಾಮಂಡಲ ಮತ್ತು ಆತ್ಮಶಕ್ತಿಯವರು ಜಂಟಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ನಾನು ಪ್ರಥಮವಾಗಿ ಅಭಿನಂದಿಸ್ತೇನೆ. ಯಾಕೆಂದರೆ ಈ ಸಹಕಾರಿ ಪತ್ತಿನ ಸಂಘಗಳಲ್ಲಿ ಕೆಲಸ ಮಾಡುವವರು ಮತ್ತು ನಿರ್ದೇಶಕರಿರ್ಬೋದು, ಯಾರೇ ಇರ್ಬೋದು, ಅವರೆಲ್ಲ ಬಹಳಷ್ಟು ತರಬೇತಿ ಹೊಂದಿದವರಲ್ಲ. ಅವರಿಗೆ ತರಬೇತಿಯನ್ನು ನೀಡಿ ಬ್ಯಾಂಕಿನಲ್ಲಿ ಯಾವ ರೀತಿ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಅವರಿಗೆ ತರಬೇತಿಯನ್ನು ಕೊಡುವಂತಹ ಸಂದರ್ಭ ಅವರು ಒದಗಿಸಿಕೊಂಡದ್ದು ಅಭಿನಂದನೀಯ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ಮಾತಿದೆ. ಎಷ್ಟು ನಮಗೆ ತರಬೇತಿ ಆದರೂ ಅಷ್ಟು ನಮಗೆ ಪರ್ಫೆಕ್ಷನ್ ಬರ್ತದೆ. ಅದರಲ್ಲಿ ಕೆಲಸದಲ್ಲಿ ಹೆಚ್ಚು ಮುತುವರ್ಜಿ ವಹಿಸುವಂತಹ ಆಸಕ್ತಿ ಬರಲಿಕ್ಕೆ ತರಬೇತಿ ಬಹಳಷ್ಟು ಮುಖ್ಯ ಕಾರಣ. ಸಹಕಾರಿ ಸಂಘಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಒಳ್ಳೆಯ ರೀತಿಯ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇರುವಂತಹ ಒಂದು ಉದ್ಯಮ. ದೇಶದ ಆರ್ಥಿಕತೆಯಲ್ಲಿ ಕೂಡ ಸಹಕಾರಿ ಸಂಘಗಳ ಒಂದು ಸಹಭಾಗಿತ್ವ ಅಥವಾ ಕಾಂಟ್ರಿಬ್ಯೂಷನ್ ಬಹಳಷ್ಟಿದೆ. ವಾಣಿಜ್ಯ ಬ್ಯಾಂಕುಗಳಷ್ಟೇ ವ್ಯವಹಾರವನ್ನು ಇವತ್ತು ಸಹಕಾರಿ ಸಂಘಗಳು ಕೂಡ ಮಾಡ್ತಾ ಇದ್ದಾವೆ, ಕೆಲವು ಕಡೆ ಅದಕ್ಕಿಂತ ಹೆಚ್ಚು. ಸಹಕಾರಿ ಸಂಘಗಳತ್ತ ಯಾಕೆ ಜನರು ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗ್ರಾಮೀಣ ಭಾಗದಲ್ಲಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಕಡಿಮೆ ಇರಬಹುದು, ಅಥವಾ ಅಲ್ಲಿ ಸಿಗುವಂತಹ ಸೇವೆಯಲ್ಲಿ ವ್ಯತ್ಯಾಸ ಇರಬಹುದು. ಸಹಕಾರಿ ಸಂಘಗಳಲ್ಲಿ ಒಳ್ಳೆಯ ರೀತಿಯ ಸೇವೆ ಸಿಗ್ತದೆ, ಕ್ಲಪ್ತ ಸಮಯದಲ್ಲಿ ಸಾಲ ಸಿಗ್ತದೆ ಅನ್ನುವಂತಹ ಉದ್ದೇಶದಿಂದಾಗಿ ಹೆಚ್ಚು ಈ ಕಡೆ ಜನರು ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಅಥವಾ ರಾಜ್ಯದಲ್ಲಿ ನೋಡಿದ್ರೆ ಹಿಂದೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನೇ ಹೆಚ್ಚಾಗಿ ಅವಲಂಬಿಸ್ತಾ ಇದ್ದದ್ದು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇವತ್ತು ನೋಡಿದ್ರೆ ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರು ಯಾರಿಗೆ ಕೂಡ ಕನ್ನಡ ಬರುವುದಿಲ್ಲ. ಎಲ್ಲ ಬೇರೆ ಬೇರೆ ರಾಜ್ಯ, ತಮಿಳು, ಹಿಂದಿ, ಮಲಯಾಳಂ, ತೆಲುಗು ಮಾತನಾಡುವವರೇ ಜಾಸ್ತಿ ಆಗಿದ್ದಾರೆ. ಮ್ಯಾನೇಜ್ ಬಹುಶಃ ಎಲ್ಲಿಯಾದರೂ ಪಿಯೋನ್ ಇರುವವರಿಗೆ ಮಾತ್ರ ಕನ್ನಡ ಊರಿನವರಿಗೆ ಲೋಕಲ್ ಇರ್ಬೋದು ಹೊರತು ಮತ್ತೆಲ್ಲರೂ ಬೇರೆ ಬೇರೆ ರಾಜ್ಯದಿಂದ ಬಂದವರು. ಸುಮಾರು 10-20 ವರ್ಷಗಳ ಹಿಂದೆ ನಾವು ನೋಡಿದ್ರೆ ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ಕೂಡ ಎಲ್ಲ ಬ್ಯಾಂಕ್ಗಳು, ಹೆಚ್ಚಿನ ಬ್ಯಾಂಕ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದಂಥ ಬ್ಯಾಂಕ್ಗಳು. ಆ ಬ್ಯಾಂಕ್ಗಳಲ್ಲಿ ನೋಡಿದ್ರೆ ಹೆಚ್ಚಿನವರು ದಕ್ಷಿಣ ಕನ್ನಡದವರು ಅಥವಾ ಕರ್ನಾಟಕದವರು. ನಮ್ಮ ಪ್ರಾದೇಶಿಕ ಭಾಷೆ ಕೂಡ ಬರ್ತಾ ಇತ್ತು, ಕನ್ನಡನೂ ಬರ್ತಾ ಇತ್ತು. ಆ ಜನರೊಂದಿಗೆ ಅವರ ವ್ಯವಹಾರ ಮತ್ತು ಸ್ನೇಹ ಸಂಬಂಧ ಅಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದರಿಂದ ನಡೀತಾ ಇತ್ತು. ಆದರೆ ಇವತ್ತು ಹಾಗಿಲ್ಲ. ಇವತ್ತು ಜನ ನೋಡಿ ಸಾಲ ಕೊಡುವಂಥದ್ದು ಅಥವಾ ಮುಖ ನೋಡಿ ಸಾಲ ಕೊಡುವಂಥ ವ್ಯವಸ್ಥೆ ಹೋಗಿದೆ. ಹಿಂದೆ ಊರಿನಲ್ಲಿ ವಾಣಿಜ್ಯ ಬ್ಯಾಂಕ್ ಇದ್ದರೆ ಆ ಊರಿನಲ್ಲಿರುವಂಥ ಜನರ ಬಗ್ಗೆ ಅವರಿಗೆ ಪರಿಚಯ ಇತ್ತು, ಅವರಲ್ಲಿ ಬೇಕಾದಂಥ ಭದ್ರತೆ ಕೊಡಲಿಕ್ಕೆ ವ್ಯವಸ್ಥೆ ಇಲ್ಲದಿದ್ದರೂ ಜನ ನೋಡಿ ಸಾಲ ಕೊಡ್ತಾಯಿದ್ರು, ಇವನು ಕಟ್ತಾನೆ ಅನ್ನುವಂಥ ಭರವಸೆ ಇಲ್ಲ. ಇವತ್ತು ಹಾಗೆಲ್ಲ. ಇವತ್ತು ಸಂಪೂರ್ಣವಾಗಿ ಫೈಲ್ ನೋಡಿ ಸಾಲ ಕೊಡುವಂಥದ್ದು. ನಮಗೆ ಏನು ಭದ್ರತೆ ಇದೆ ಅಂದರೆ ಕಾಲ ಕೂಡ ಹಾಗೆ ಬದಲಾಗಿದೆ. ಇವತ್ತು ಹಿಂದಿನ ಹಾಗೆ ಸಾಲ ಕೊಡುವಂಥ ಪರಿಸ್ಥಿತಿ ಕೂಡ ಇಲ್ಲ. ಸಾಲ ಹೇಳಿದರೆ ರಿಕವರಿ ಅನ್ನೋದು ಬಹಳ ಕಷ್ಟ. ಯಾವುದೇ ಆರ್ಥಿಕ ಸಂಸ್ಥೆ ಬೆಳಿಬೇಕಾದ್ರೆ ಸಾಲನೂ ಕೊಡಬೇಕು, ಅದಷ್ಟೇ ವಾಪಸ್ ಕೂಡ ಬರಬೇಕು. ವಾಪಸ್ ಬರಬೇಕಾದ್ರೆ ಸಾಲ ತೆಕ್ಕೊಳ್ಳುವಾಗ ಇರುವಂಥ ಒಂದು ಅವರ ಹತ್ರ ವಿಧೇಯತೆ ಸಾಲ ತೆಗೆದುಕೊಂಡ ಮೇಲೆ ಇರುವುದಿಲ್ಲ. ಸಾಲ ತೆಗೆದುಕೊಳ್ಳುವವರೆಗೆ ಅವರು ನಮ್ಮ ಜೊತೆ ಇರ್ತಾರೆ, ಸಾಲ ತೆಗೆದುಕೊಂಡ ಮೇಲೆ ನಾವು ಅವ್ರ ಜೊತೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇವತ್ತು ಆರ್ಥಿಕ ಸಂಸ್ಥೆಯಲ್ಲಿ ಇರೋದ್ರಿಂದ ಇದನ್ನು ಕೂಡ ಬಹಳಷ್ಟು ಕಷ್ಟದಿಂದ ಬೆಳೆಸಬೇಕಾಗ್ತದೆ. ಇಲ್ಲಿ ಇವತ್ತು ಆತ್ಮಶಕ್ತಿ ಬ್ಯಾಂಕಿನವರು ಸುಮಾರು 25ಕ್ಕೂ ಹೆಚ್ಚು ಬ್ರಾಂಚ್ ಇರಬೇಕು. 30 ಬ್ರಾಂಚ್ ಇದೆ. 30 ಬ್ರಾಂಚ್ಗಳಲ್ಲಿರುವಂತಹ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಗ್ರಾಹಕರು ಎಷ್ಟು ಕಷ್ಟದಲ್ಲಿ ಅವರನ್ನು ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು ಆ ಸೊಸೈಟಿಯವರಿಗೆ ಬಹಳ ಕಷ್ಟ ಸಾಧ್ಯ. ಯಾಕೆಂದರೆ ಸಾಲ ಅನ್ನುವಂಥದ್ದು ಬಹಳ ಒಂದು ಅದನ್ನು ಹೇಗೆ ಕೂಡ ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಸಾಲ ಒಂದು ಕಡೆ ನಾವು ತೆಗೆದುಕೊಂಡ್ರೆ ಅದು ಮತ್ತೆ ನಮಗೆ ಕಟ್ಟಲಿಕ್ಕೆ ಆಗದಿದ್ರೆ ಅದೇ ಒಂದು ಶೂಲ ಆಗುವಂಥ ಸಂದರ್ಭ. ಆದ್ದರಿಂದ ಸಾಲ ಕ್ಲಪ್ತ ಸಮಯದಲ್ಲಿ ಮರುಪಾವತಿ ಆಗಬೇಕು, ಹಣ ತಿರುಗಾಟ ಆಗಬೇಕು. ಜನರ ಕೈಯಲ್ಲಿ ಹಣ ತಿರುಗಾಟ ಆದ ಸಂದರ್ಭದಲ್ಲಿ ಮಾತ್ರ
ಈ ಸಂಸ್ಥೆಗಳು ಉಳಿಲಿಕ್ಕೆ ಸಾಧ್ಯ ಇದೆ. ಮತ್ತು ಯಾವುದೇ ಈ ಆರ್ಥಿಕ ಸಂಸ್ಥೆ ಸೊಸೈಟಿಗಳಿರ್ಬೋದು, ಅದು ಒಳ್ಳೆಯ ರೀತಿಯಲ್ಲಿ ನಡಿಬೇಕಾದ್ರೆ ಆಡಳಿತ ಮಂಡಳಿ ಅಷ್ಟೇ ಸಿಬ್ಬಂದಿ ವರ್ಗ ಈ ಇಬ್ಬರು ಕೂಡ ಅದರಲ್ಲಿ ಒಂದು ಗಾಡಿ ಎರಡು ಚಕ್ರದಾಗೆ ಹೋದರೆ ಮಾತ್ರ ಸರಿಯಾಗಿ ಹೋಗ್ತದೆ. ಆಡಳಿತ ಮಂಡಳಿ ಒಂದು ಕಡೆ, ಸಿಬ್ಬಂದಿ ವರ್ಗದವರು ಒಂದು ಕಡೆ ಇದ್ದರೆ ಆ ಸಂಸ್ಥೆ ಬೆಳೀಲಿಕ್ಕೆ ಅವಕಾಶ ಕಡಿಮೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ತೆಗೆದುಕೊಂಡ್ರೆ ಎಲ್ಲ ಆರ್ಥಿಕ ಸಂಸ್ಥೆಗಳು, ಸೊಸೈಟಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ನಡೀತಾ ಇದ್ದಾವೆ. ಅದಕ್ಕೆ ಕಾರಣ ಅದೇ, ನಾವು ಕೊಡುವಂಥ ಸೇವೆಯಿಂದಾಗಿ ಇವತ್ತು ಈ ಸಂಸ್ಥೆಗಳು ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಅವಕಾಶ ಆಗಿದೆ ಅನ್ನುವಂಥದ್ದನ್ನು ಹೇಳಿ, ಇವತ್ತು ಅವೆಲ್ಲ ಬಂದದ್ದು ತರಬೇತಿಗೋಸ್ಕರ. ನಿಮ್ಮ ತರಬೇತಿ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ತರಬೇತಿಯನ್ನು ಕೊಡ್ತಾರೆ. ನಮ್ಮ ಸಲೀಮ್ರವರು ಇಲ್ಲಿ ಮಂಗಳೂರಿನಲ್ಲಿ ಇದ್ದವರು ಮತ್ತು ಒಳ್ಳೆಯ ಚಿರ ಪರಿಚಿತರು, ನಮಗೆಲ್ಲ ಒಳ್ಳೆಯ ರೀತಿಯ ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಳ್ಬೇಕು, ಅದರಲ್ಲಿ ಇನ್ವಾಲ್ವ್ ಆಗಿ ಸರಿಯಾದ ರೀತಿ. ಯಾಕೆಂದರೆ ಆರ್ಥಿಕ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ಅದರಲ್ಲಿ ಎಷ್ಟು ನಾವು ಜಾಗರೂಕರಾಗಿದ್ದರೂ ಸಾಲುವಿಲ್ಲ. ಆ ಒಂದು ಆರ್ಥಿಕ ಸಂಸ್ಥೆಗಳನ್ನು ಬೆಳಗಿಸುವಂಥದ್ದು ಮತ್ತು ಅದು ಅನೇಕ ಕಡೆ ಮುಳುಗಿ ಹೋದದನ್ನು ನಾವು ನೋಡಿದ್ದೇವೆ. ಅಂತಹ ವ್ಯವಸ್ಥೆ ಆಗದೇ ಇರಬೇಕಾದರೆ ಸಿಬ್ಬಂದಿ ವರ್ಗದವರಿಗೆ ಒಳ್ಳೆಯ ತರಬೇತಿ ಬೇಕು, ಒಳ್ಳೆಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಅವರು ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಆ ನಿಷ್ಠೆ ಪ್ರಾಮಾಣಿಕತೆ ತಮಗೆಲ್ಲರಿಗೂ ಒದಗಿ ಬಂದು ನೀವು ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಆರ್ಥಿಕ ಸಂಸ್ಥೆಗಳನ್ನು ಒಳ್ಳೆಯ ಬಲಿಷ್ಠವಾಗಿ ಬೆಳೆಸುವಲ್ಲಿ ತಾವೆಲ್ಲ ಸಹಕಾರಿಯಾಗಬೇಕು ಅಂತೇಳಿ ವಿನಂತಿಸಿಕೊಂಡು ತಮಗೆ ಶುಭವನ್ನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇಂದಿಗೂ ನಮಸ್ಕಾರ. ಇಂದಿನ ಕಾರ್ಯಾಗಾರದಲ್ಲಿ ಸಾಲದ ಮೌಲ್ಯಾಂಕನ ಮತ್ತು ವಸೂಲಾತಿ ಪ್ರಕ್ರಿಯೆ ಕುರಿತು ಉಪನ್ಯಾಸ ನೀಡಲಿರುವ ಶ್ರೀ ಸಲೀಂ ಡಿಕೆ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಇದರ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ಮಂಗಳೂರಿಗೆ ಆಗಮಿಸಿರುವ ಶ್ರೀ ವಿ ರಾಜು ಇವರಿಗೆ ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಇದರ ವತಿಯಿಂದ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಗೋಳರ್ ಹಾಗೂ ಎಲ್ಲ ಅತಿಥಿಗಳು ಗೌರವ ಸನ್ಮಾನ ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದರ ಜೊತೆಗೆ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ವೇದಿಕೆಗೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ನಾನು ತಮ್ಮೆಲ್ಲರಿಗೂ ಕೋರುತ್ತಾ, ಹೊಸ ವರ್ಷದ ಈ ಒಂದು ಪ್ರಾರಂಭದಲ್ಲಿ ಮತ್ತು ಮೊನ್ನೆ ತಾನೇ ನಾವು ನಿನ್ನೆ ದಿವಸ ರಾಷ್ಟ್ರದ ಪ್ರಜಾಪ್ರಭುತ್ವದ 75ನೇ ಅಮೃತ ಗಣರಾಜ್ಯ ಮಹೋತ್ಸವವನ್ನು ಸಹ ಆಚರಣೆಯನ್ನ ಮಾಡಿದ್ದೇವೆ. ಇದರ ಮಧ್ಯೆ ನಮ್ಮ ಸಹಕಾರಿ ಕ್ಷೇತ್ರ ಕಳೆದ 70ನೇ ವರ್ಷದ ಸಹಕಾರಿ ಸಪ್ತಾಹವನ್ನು ಸಹ ನಾವು ನೀವೆಲ್ಲರೂ ರಾಷ್ಟ್ರಾದ್ಯಂತ ಆಚರಣೆ ಮಾಡಿರ್ತಕ್ಕಂಥ ಸಂದರ್ಭವೂ ಸಹ ನಾವು ಈಗಾಗಲೇ ಅದನ್ನ ಮುಂದುವರಿಸಿದ್ದೇವೆ. ಈ ಸಂದರ್ಭದಲ್ಲಿ ಈ ನಮ್ಮ ಪತ್ತಿನ ಸಂಘಗಳ ಮಹಾಮಂಡಲ ರಾಜ್ಯಾದ್ಯಂತ ನಮ್ಮ ಸಹಕಾರಿ ಸಂಸ್ಥೆಗಳಿಗೆ, ಸಿಬ್ಬಂದಿಗಳಿಗೆ, ಆಡಳಿತ ಮಂಡಳಿಯವರಿಗೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ರಾಜ್ಯಾದ್ಯಂತ ಪ್ರತಿ ವಿಭಾಗವಾರು ಈ ಒಂದು ಶೈಕ್ಷಣಿಕ ತರಬೇತಿ ಕಾರ್ಯಕ್ರಮವನ್ನ ಕನ್ನಡದ ನಿರಂತರವಾಗಿರ್ತಕ್ಕಂಥ ಕಳೆದ 10-15 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ನಾನು ಪ್ರಥಮವಾಗಿ ಈ ಮಹಾಮಂಡಲ ಸ್ಥಾಪನೆ ಆದಂತ ಸಂದರ್ಭದಲ್ಲಿ 2004ರಲ್ಲಿ ನಾನು ಸಹ ಒಬ್ಬ ನಿರ್ದೇಶಕನಾಗಿ ಈ ಸ್ಥಾಪನೆಯನ್ನ ಮಾಡಿದೆ. ಈ ಮಹಾಮಂಡಲವನ್ನ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ನಮ್ಮ ಪತ್ತಿನ ಟ್ರೇಡ್ ಸೊಸೈಟಿ, ವಿವಿಧ ಸೊಸೈಟಿಗಳ ಒಂದು ಸಮಸ್ಯೆಯನ್ನ ಕೇಳ್ಕೊಳ್ಳೋದಕ್ಕೆ, ತಿಳಿಸೋದಕ್ಕೆ ಯಾವುದೇ ಮಹಾಮಂಡಲ ಸ್ಥಾಪನೆ ಆಗಿರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ 30 ರಾಜ್ಯ ಮಟ್ಟದ ಸಹಕಾರಿ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು ಸರ್. ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಲ ಇರಲಿಲ್ಲ.
ಇದನ್ನ 2000ನೇ ಇಸ್ವಿಗಿಂತಲೂ ಮುಂಚೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಮಾಡಿ ಸಹಕಾರಿ ಸಂಸ್ಥೆಗಳ ಮುಖಾಂತರ ನಾನು ಈ ಸಹಕಾರಿ ಕ್ಷೇತ್ರಕ್ಕೆ 1986ನೇ ಇಸ್ವಿಯಲ್ಲಿ ಪದಾರ್ಪಣೆಯನ್ನ ಮಾಡಿ ಇದ್ರ ಮುಖಾಂತರವೇ ಈ ಒಂದು ಸಾಮಾಜಿಕ ಸೇವೆಯನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಾನು ಪ್ರಥಮವಾಗಿ ಸಹಕಾರಿ ಕ್ಷೇತ್ರದಿಂದ ಬಂದಂತನು. BL ಲಕ್ಕೇಗೌಡರು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಾಗ ನಾನು ಉಪಾಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸಿದೆ. 20 ವರ್ಷಗಳ ನಂತರದಲ್ಲಿ ನಾನು ಈ ಮಹಾಮಂಡಲಕ್ಕೆ ಪ್ರಥಮವಾಗಿ ಈ ವರ್ಷದ ಒಂದು ಅವಧಿಯಲ್ಲಿ ಅಧ್ಯಕ್ಷನಾಗಿದ್ದೇನೆ. ಆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮಹಾಮಂಡಲದ ನಿರ್ದೇಶಕರು ಒಂದು ಅವಕಾಶವನ್ನ ಸಂಸ್ಥಾಪಕನ ಆಗಿದ್ದಕ್ಕೋಸ್ಕರವಾಗಿ ನನಗೆ ಅವಕಾಶವನ್ನು ಕೊಟ್ಟರು. ಅದರಲ್ಲಿ ನಮ್ಮ ಚಿತ್ತರಂಜನ್ ಬೋಳಾರು ಸಹ ಬಹಳಷ್ಟು ಸಹಕಾರವನ್ನು ನೀಡಿ ಅವಿರೋಧವಾಗಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭ ಪ್ರಥಮವಾಗಿ ಪತ್ತಿನ ಸಹಕಾರ ಮಾಡಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಕರ್ನಾಟಕದಲ್ಲಿ. ಆ ಸಂದರ್ಭಕ್ಕೋಸ್ಕರವಾಗಿ ನಾನು ಮಂಗಳೂರಿಗೆ ಈ ಒಂದು ಕಾರ್ಯಾಗಾರದಲ್ಲಿ ಪ್ರಥಮವಾಗಿ ಭಾಗವಹಿಸಿದ್ದೇನೆ. ಆದರೆ ಬೇರೆ ಬೇರೆ ಸಾಮಾಜಿಕ ಕಳಕಳಿಯ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಮಂಗಳೂರು, ಉಡುಪಿ, ಇನ್ನಿದ್ರೆ ಕುಂದಾಪುರ, ಬೇರೆ ಬೇರೆ ಭಾಗಗಳಲ್ಲಿ ಸಮುದಾಯದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ಮಂಗಳೂರು, ಉಡುಪಿ ಅನೇಕ ಸ್ನೇಹಿತರು, ಸಾಮಾಜಿಕ ಕಳಕಳಿಯಲ್ಲಿ ಇರ್ತಕ್ಕಂಥ ಅನೇಕ ಒಡನಾಟ ಇರ್ತಕ್ಕಂಥ ಸ್ನೇಹಿತರೆಲ್ಲರೂ ಬಹಳಷ್ಟು ಈ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ನನ್ನ ಆತ್ಮೀಯರಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಈಗ ತಮ್ಮಗಳಿಗೆ ಈ ಒಂದು ಸಹಕಾರಿ ಸಂಸ್ಥೆ ಒಂದು ದಿನ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಇವತ್ತು 2 ವಿಚಾರಗಳನ್ನ ತಮಗೆ ಪರಿಣಿತರು ಅದರ ಒಂದು ಉಪನ್ಯಾಸವನ್ನ ಕೊಟ್ಟು ತಾವು ತಮ್ಮ ಸಂಸ್ಥೆಗಳಲ್ಲಿ ಆ ಕಾರ್ಯವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಪರಿಣಿತಿಯನ್ನ ಕೊಡ್ತಾರೆ. ಅದರ ಹೆಚ್ಚಿನ ವಿಚಾರವನ್ನ ನಾನು ತಿಳಿಸೋದಕ್ಕೆ ಹೋಗೋದಿಲ್ಲ. ಅದ್ರ ಕಡೆ ಹೆಚ್ಚು ವಿಚಾರ ಮತ್ತು ಸಮಯ ತಮಗೆ ಬೇಕಾಗಿರೋದ್ರಿಂದ ಅದ್ರ ಕಡೆ ಹೆಚ್ಚು ಒತ್ತನ್ನ ತಾವು ಅದಕ್ಕೆ ಗಮನವನ್ನು ಕೊಡ್ತಕ್ಕಂಥ ಅವಕಾಶವನ್ನು ನಾನು ಸಹ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಭಾರತದ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಅದರ ಒಂದು ಪಾತ್ರ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಏನು ಹಿರಿಯರ ನಾಣ್ಣುಡಿಯಂತೆ ಒಂದು ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ಒಂದು ನಾಣ್ಣುಡಿ ಗಾದೆ ಏನಿದೆ, ಆ ರೀತಿ ಇವತ್ತು ದೇಶದ ಎಲ್ಲ ಹಂತಗಳ ಪ್ರಗತಿಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಮುಟ್ಟದೇ ಇರತಕ್ಕಂಥ ಕ್ಷೇತ್ರ ಇಲ್ಲ ಅನ್ನೋ ಒಂದು ಸತ್ಯಾಂಶವನ್ನ ಇವತ್ತು ದೇಶಾದ್ಯಂತ ಕಾಣ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಈ ಒಂದು ಸಂದರ್ಭವನ್ನ ನಾವು ಈ ಸಹಕಾರಿ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ತಮ್ಮ ಸಹಕಾರಿ ಕ್ಷೇತ್ರದಿಂದ ಎಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಕ್ಕಂಥ ಸಂದರ್ಭ ಇದೆ. ಮತ್ತೆ ಈ ಮುಂದಿನ ಇವತ್ತಿನ ಈ ಒಂದು ತಂತ್ರಜ್ಞಾನದಲ್ಲಿ ಎಷ್ಟು ನ್ಯಾಷನಲೈಸ್ ಬ್ಯಾಂಕ್ಗಳು, ಬೇರೆ ಬೇರೆ ಖಾಸಗೀಕರಣದ ಬ್ಯಾಂಕ್ಗಳು ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಅದು ಒಂದು ಪೈಪೋಟಿಯನ್ನು ತಂದುಕೊಟ್ಟಿರ್ತಕ್ಕಂಥ ದಿನಗಳಲ್ಲಿ ಇವತ್ತು ಸಾಲವನ್ನ ಕೊಡ್ತಕ್ಕಂಥದ್ದು ಎಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಾಡ್ತವೆ. ಆದ್ರೆ ನಮ್ಮ ಸಹಕಾರಿ ಕ್ಷೇತ್ರದ ಕ್ರೆಡಿಟ್ ಸಂಸ್ಥೆ ಇರ್ಬೋದು, ವಿದ್ಯುತ್ ಸಹಕಾರ ಸಂಸ್ಥೆಗಳಿರ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ ಇರ್ತಕ್ಕಂಥ ಸಂಸ್ಥೆಗಳಿರ್ಬೋದು, ಇದಕ್ಕೆ ನಾವು ಬಹಳ ಸರಳೀಕೃತವಾಗಿರ್ತಕ್ಕಂಥ ರೀತಿಯಲ್ಲಿ ನ್ಯಾಷನಲೈಸ್ ಬ್ಯಾಂಕಿಗೆ ಯಾವುದೇ ರೀತಿಯಾದಂಥ ಕಠಿಣವಾಗಿರ್ತಕ್ಕಂಥ ಒಂದು ನಾವು ನ್ಯೂನತೆಗಳನ್ನ ನಾವು ಕೇಳದೇನೆ ಬಹಳ ಸಲೀಸಾಗಿ ದೇಶದ ಎಲ್ಲ ರಂಗಗಳಲ್ಲಿರ್ತಕ್ಕಂಥ ನಮ್ಮ ಜನಸಮುದಾಯಕ್ಕೆ ಎಲ್ಲ ವರ್ಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಈ ಸಹಕಾರಿ ಕ್ಷೇತ್ರದಿಂದಲೇ ನಾವು ಬಹಳ ಉತ್ತಮವಾಗಿರ್ತಕ್ಕಂಥ ಸಾಲವನ್ನ ಕೊಡ್ತಕ್ಕಂಥ ಒಂದು ಕಾರ್ಯವನ್ನ ಈ ಸಹಕಾರಿ ಸಂಸ್ಥೆಗಳ ಆಡಳಿತ ಮಂಡಳಿ ಸದಸ್ಯರಿಗೆ ಇದೆ. ಅದು ಈ ದೇಶದ ಯಾವುದೇ ಪ್ರಧಾನಮಂತ್ರಿ, ಯಾವುದೇ ಮುಖ್ಯಮಂತ್ರಿ, ಯಾವುದೇ ಮಂತ್ರಿಗೂ ಸಹ ಒಂದು ಸಾಲದ ಅರ್ಜಿಯನ್ನು ತೆಗೆದುಕೊಂಡು ನಿಮ್ದು ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಸಾಲವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಈ ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರ ನಮಗಿದೆ. ಇನ್ನು ಯಾವುದೇ ಅದು ಒಬ್ಬ ಮುಖ್ಯಮಂತ್ರಿ ಇರ್ಬೋದು, ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಅವರುಗಳಿಗೆ ಈ ಒಂದು ಅಧಿಕಾರವನ್ನ ಕೊಡ್ತಕ್ಕಂಥ ಯಾವುದೇ ಆ ಕ್ಷಣದಲ್ಲಿ ಹಣ ಪಾವತಿಯನ್ನ ಮಾಡತಕ್ಕಂಥ ಕ್ರಮ ಯಾವುದೇ ಇದರಲ್ಲೂ ಇಲ್ಲ. ಅಂತ ಈ ಒಂದು ಸಹಕಾರಿ ಕ್ಷೇತ್ರದ ಬೆಳವಣಿಗೆಯಲ್ಲಿ ನಾವು ಎಷ್ಟು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡಿ
ಜನರ ಜೀವನದ ಬದುಕಿನ ಅನೇಕ ಸಮಸ್ಯೆಗಳಿಗೆ ಹೋಗಲಾಡಿಸುವಂತ ರೀತಿಯಲ್ಲಿ ಈ ಸಹಕಾರಿ ಕ್ಷೇತ್ರ ಇವತ್ತು ಪ್ರಪಂಚದಾದ್ಯಂತ 197 ರಾಷ್ಟ್ರಗಳಲ್ಲಿ 130ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದ ಧ್ವಜದ ಅಡಿಯಲ್ಲಿ ಅದರ ಕಾರ್ಯವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 119 ವರ್ಷಗಳನ್ನ ಕಳೆದಿದ್ದೇವೆ ಈ ಸಹಕಾರಿ ಕ್ಷೇತ್ರದ ಒಂದು ಬೆಳವಣಿಗೆಯಲ್ಲಿ. ಕರ್ನಾಟಕದಲ್ಲಿ 46,000ಕ್ಕೂ ಹೆಚ್ಚು ಸಹಕಾರಿ ಕ್ಷೇತ್ರಗಳನ್ನ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಸೇವೆಯನ್ನ ಮಾಡ್ತಕ್ಕಂಥ ಅವಕಾಶವನ್ನ ಇವತ್ತು ಕಂಡುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಸಂಘ ಮಹಾಮಂಡಲವು ಸಹ ಈ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮಂತ ಅನೇಕ ಕ್ರೆಡಿಟ್ ನಮ್ಮ ಪತ್ತಿನ ಸಹಕಾರ ಸಂಘಗಳು, ವಿವಿಧ ಸಹಕಾರ ಸಂಘಗಳು, ಅಗ್ರಿಕಲ್ಚರ್ ಸೆಕ್ಟರ್ ಇರ್ತಕ್ಕಂಥ ಸಹಕಾರಿ ಸಂಸ್ಥೆಗಳು ಸಹ ಈ ಒಂದು ಮಹಾಮಂಡಲಕ್ಕೆ ಸದಸ್ಯತ್ವವನ್ನು ತೆಗೆದುಕೊಂಡು ಮಾಡ್ತಕ್ಕಂಥ ರೀತಿಯಲ್ಲಿ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಸಹ ಮಾಡಿದ್ದೇವೆ. ನಮ್ಮ ಸಂಸ್ಥೆಯ ಮುಖಾಂತರವೇ ಕರ್ನಾಟಕದ ಗ್ರಾಮೀಣ ಭಾಗದ 90%ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಇವತ್ತು ಈ ಸ್ಟಾಂಪಿಂಗ್ ಸೆಂಟರ್ಗಳನ್ನ ನಮ್ಮ ಮಹಾಮಂಡಲ ನಿಮ್ಮ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಇನ್ನು ನಾನು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಥೆಗಳಿಗೆ ಏನು ಈ ಮಹಾಮಂಡಲ ನಮ್ಮ ಪತ್ತಿನ ಸಹಕಾರ ಮಹಾಮಂಡಲಕ್ಕೆ ಯಾರು ಸದಸ್ಯತ್ವವನ್ನು ಪಡೆದಿಲ್ಲ ಅದನ್ನ ನಾವು ಯಾವುದು ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನ ಕಳೆದ 20 ವರ್ಷಗಳಿಂದಲೂ ಸಹ ನಾವು ಕೊಟ್ಟಿದ್ದೇವೆ. ಸದಸ್ಯತ್ವವನ್ನ ಪಡೆಯಿರಿ. ನೀವು ಅದರಲ್ಲಿ ಭಾಗಿಗಳಾಗಿ ಸದಸ್ಯತ್ವವನ್ನು ಪಡೆಯೋದ್ರ ಮುಖಾಂತರ ಒಂದು ಅಜೀವ ಸದಸ್ಯತ್ವವನ್ನು ಪಡೆಯೋದ್ರ ಮುಖಾಂತರ ಈ ಸಂಸ್ಥೆಯ ಒಂದು ಸೇವೆಗೆ, ಅಭಿವೃದ್ಧಿಗೆ ಹೆಚ್ಚು ಕಾರಣೀಭೂತರಾಗಬೇಕು ಅಂತ ನಾನು ವಿನಂತಿಯನ್ನ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ 20 ವರ್ಷಗಳ ಪತ್ತಿನ ಸಹಕಾರ ಮಹಾಮಂಡಲದ ಒಂದು ಅವಕಾಶದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ 4 ಕೋಟಿ ಹಣ ವೆಚ್ಚದಲ್ಲಿ ಒಂದು ನೂತನ ಕಟ್ಟಡವನ್ನ ನಾವು ನಿರ್ಮಾಣ ಮಾಡಿದ್ದೇವೆ. ಹೊಸದಾಗಿ ನಿವೇಶನವನ್ನ 3 ಕೋಟಿ ಹಣ ವೆಚ್ಚದಲ್ಲಿ ನಿವೇಶನವನ್ನ ಖರೀದಿ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ನೀವು ಕೊಡ್ತಕ್ಕಂಥ ಒಂದು ದೇಣಿಗೆ, ಇನ್ನಿತರೆ ನಮ್ಮ ಈ ಸ್ಟಾಂಪ್ಗಳಿಂದ ಬಂದಂತ ಲಾಭಾಂಶ, ಠೇವಣಿಗಳಿಂದ ಬಂದಂತ ಲಾಭಾಂಶದಿಂದಲೇ ಈ ಕಾರ್ಯವನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಒಂದು ಕಟ್ಟಡದಲ್ಲಿ ನಿಮ್ಮೆಲ್ಲ ಸಹಕಾರಿ ಸಂಸ್ಥೆಗಳು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ತಾವು ತಂಗು ಅಲ್ಲಿ ಉಳಿದುಕೊಂಡು ಹೋಗೋದಕ್ಕೆ ಒಂದು ಅತಿಥಿ ಗೃಹವನ್ನ ನಿರ್ಮಾಣ ಮಾಡತಕ್ಕಂಥ ಯೋಜನೆಯನ್ನ ಮಾಡಿದ್ದೇವೆ. ಅದಕ್ಕೆ ನಮ್ಮೆಲ್ಲರ ಸಹಕಾರಿ ಸಂಸ್ಥೆಗಳು ಅದಕ್ಕೆ ನಿಮ್ಮಿಂದ ಸಂಸ್ಥೆಯಿಂದ ನಮ್ಮ ಮಹಾಮಂಡಲಕ್ಕೆ ಒಂದು ಶಿಕ್ಷಣ ನಿಧಿಯನ್ನ ನಿಮ್ಮ ಲಾಭಾಂಶದಲ್ಲಿ ಕೊಡ್ತಕ್ಕಂಥ ಉದಾರ ಮನಸ್ಸನ್ನ ತಾವೆಲ್ಲರೂ ಕೈಗೊಳ್ಳಬೇಕು ಅಂತೇಳಿ ನಾನು ಬೋಳಾರವರು ಸಹ ನಾನು ಈಗಾಗಲೇ ಕೇಳ್ಕೊಂಡಿದ್ದೇನೆ. ರಾಜ್ಯದ ಅನೇಕ ಸಹಕಾರಿ ಸಂಸ್ಥೆಗಳು ಕೊಡ್ತಾ ಇದ್ದಾವೆ. ಮಾನ್ಯ ಶಾಸಕರಲ್ಲಿ ಇದೊಂದು ಮುಖ್ಯಮಂತ್ರಿಗಳಲ್ಲಿ, ಸಹಕಾರಿ ಮಂತ್ರಿಗಳಲ್ಲಿ ನಮ್ದೊಂದು ಮನವಿಯನ್ನು ಸಹ ಈಗಾಗಲೇ ಸಲ್ಲಿಸಿ ಅನೇಕ ವರ್ಷಗಳಿಂದ ಒತ್ತಾಯವನ್ನು ಮಾಡ್ತಿದ್ದೇವೆ ಸರ್. ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಮಹಾಮಂಡಲಗಳು ಏನಿದ್ದಾವೆ ಇವತ್ತು ಮೈನ್ ನಮ್ಮ ಮಾತೃ ಸಂಸ್ಥೆ ಸಹಕಾರಿ ಸಂಸ್ಥೆಗೆ ನಮ್ಮ ಲಾಭಾಂಶದ 2% ಹಣವನ್ನು ನಾವು ಅವ್ರಿಗೆ ಕೊಡ್ತೇವೆ. ಅದೇ ರೀತಿ ಹೌಸಿಂಗ್ ಫೆಡರೇಷನ್ ಇರ್ಬೋದು, ಸೌಹಾರ್ದ ಫೆಡರೇಷನ್ ಇರ್ಬೋದು, ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು, ಇದರಿಗೆ ಕಾಯ್ದೆಯಲ್ಲಿ ಅದಕ್ಕೆ ತಿದ್ದುಪಡಿಯನ್ನು ತಂದು ನಮ್ಮ ಲಾಭಾಂಶದಲ್ಲಿ ಅನೇಕ ನಾವು ಏನು ಒಂದು ಉದಾರವಾಗಿರ್ತಕ್ಕಂಥ ಲಾಭಾಂಶವನ್ನ ಮಾಡ್ತೇವೆ. ಆ ರೀತಿಯಲ್ಲಿ ಮಾಡ್ತಕ್ಕಂಥ ಅವಕಾಶ ನಮ್ಮ ಕ್ರೆಡಿಟ್ ಫೆಡರೇಷನ್ ಸ್ಥಾಪನೆ 20 ವರ್ಷಗಳಿಂದಲೂ ಸರ್ಕಾರಕ್ಕೆ ಮನವಿಯನ್ನ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಗಳ 4,600ಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ನಮ್ಮ ಕ್ರೆಡಿಟ್ ಸಂಸ್ಥೆಗಳಿದ್ದಾವೆ. ಈ ಸಂಸ್ಥೆಗಳಿಂದ ಮಾತ್ರನೇ ನಮ್ಮದೇ ಆದಂತ ಕ್ರೆಡಿಟ್ ಫೆಡರೇಷನ್ಗೆ ಅವರ ಲಾಭಾಂಶದಿಂದ ಕೊಡ್ತಕ್ಕಂಥ ಒಂದು ಶಿಕ್ಷಣ ನಿಧಿ ನಮ್ಮ ಸಂಸ್ಥೆಗೆ ಕೊಡ್ತಕ್ಕಂಥ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಸಹಕಾರಿ ಸಚಿವರಲ್ಲಿ, ಮಾನ್ಯ ಇಲಾಖೆಯಲ್ಲಿ ಎಲ್ಲರಿಗೂ ಮನವಿಯನ್ನ ಕೊಡ್ತಾ ಇದ್ದೇವೆ. ಅದು ಮಾಡಿದ್ರೆ ಅಂತಂದ್ರು ನಾವು ಇನ್ನೂ ಹೆಚ್ಚಿನ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನ ಈ ಒಂದು ಮಹಾಮಂಡಲದ ಮುಖಾಂತರ ರಾಜ್ಯಾದ್ಯಂತ ಸಹಕಾರಿ ಕ್ಷೇತ್ರಕ್ಕೆ ಉತ್ತಮವಾಗಿದ್ದ ಕಾರ್ಯವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಾವುಗಳು ಸಹಕಾರಿ ಸಂಸ್ಥೆಗಳು ತಾವೇ ಒಂದು ಬೋರ್ಡ್ ಅನ್ನು ರೆಸಲ್ಯೂಷನ್ ಮಾಡಿಕೊಂಡು ಏನ್ ಲಾಭಾಂಶದಲ್ಲಿ ಬೇರೆ ಬೇರೆ ವಿಧಾನಗಳಿಗೆ ಬೇರೆ ಬೇರೆ ರೀತಿಯಾದ ಒಂದು ಉದಾರವಾಗಿರ್ತಕ್ಕಂಥ ದೇಣಿಗೆಯನ್ನು ಕೊಡ್ತೀವಿ ಅಂತ ಒಂದು ಇದ್ರಲ್ಲಿ ನಿಮ್ದೇ ಆದಂತ ಸಂಸ್ಥೆಗೆ, ನಿಮ್ದೇ ಫೆಡರೇಷನ್, ನಿಮ್ದೇ ಕಾರ್ಯಕ್ರಮಗಳಿಗೆ, ನಿಮ್ದೇ ಶಿಕ್ಷಣ ತರಬೇತಿ ಪ್ರಚಾರಕ್ಕೆ ಈ ಸಂಸ್ಥೆಗೆ
ಉದಾರವಾಗಿರ್ತಕ್ಕಂಥ ನಿಮ್ಮ 1% ಹಣ ಇದಾದರೂ ನಮ್ಮ ಫೆಡರೇಷನ್ಗೆ ಕೊಟ್ಟರೆ ಅದರಿಂದ ಇನ್ನೂ ಹೆಚ್ಚು ಉತ್ತಮವಾಗಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಮಹಾಮಂಡಲದ ರೀತಿಯಲ್ಲಿ ಇದನ್ನು ಹೆಚ್ಚು ಪ್ರಗತಿಪರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರವನ್ನು ತಮ್ಮಲ್ಲಿ ನಾನು ಮಹಾಮಂಡಲದ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಈ ಹಿಂದೆ ಅನೇಕ ವರ್ಷಗಳ ಹಿಂದೆ ನಿಮಗೆ ಪತ್ರದ ಮುಖಾಂತರವಾಗಲೂ ಸಹ ನಾವೆಲ್ಲರೂ ಪತ್ರವನ್ನು ಬರೆದಿದ್ವಿ ಸೊಸೈಟಿಗಳಿಗೆ. ಮತ್ತೊಮ್ಮೆ ಆಡಳಿತ ಮಂಡಳಿಯಲ್ಲೂ ಸಹ ನಾವು ತೀರ್ಮಾನವನ್ನು ತೆಗೆದು ನಿಮಗೆ ಆಡಳಿತ ಮಂಡಳಿಯವರಿಗೆ ಮನವಿಯನ್ನು ಮಾಡ್ಕೊಳ್ತೇವೆ. ಆ ಒಂದು ಉದಾರವಾಗಿರ್ತಕ್ಕಂಥ ಶಿಕ್ಷಣ ನಿಧಿಯನ್ನು ನಿಮ್ಮ ಸಂಸ್ಥೆಗಳ ಮುಖಾಂತರ ನಮ್ಮ ಫೆಡರೇಷನ್ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಿ, ಇನ್ನು ಯಾರ್ಯಾರು ಸದಸ್ಯರಾಗಿಲ್ಲ ಅದನ್ನ ಸದಸ್ಯತ್ವವನ್ನು ನಮ್ಮ ಮಹಾಮಂಡಲದ ಮುಖಾಂತರ ತೆಗೆದುಕೊಂಡು ನಿಮ್ಮ ಸಂಸ್ಥೆಗಳಿಗೆ ಹೆಚ್ಚಿನ ಅಭಿವೃದ್ಧಿಗೆ ಪ್ರಗತಿಪರವಾಗುತ್ತಾ ಹೋಗುವಂತ ಆರ್ಥಿಕ ಅಭಿವೃದ್ಧಿಗೆ ನೀವೆಲ್ಲರೂ ಸಹಕಾರಿಗಳಾಗಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಹಕಾರಿ ಸಂಸ್ಥೆಯ ಕ್ಷೇತ್ರ ಬಹಳ ಪ್ರಾಮುಖ್ಯವಾಗಿದ್ದು ಅನ್ನೋ ವಿಚಾರವನ್ನ ತಿಳಿಸ್ತಾ, ಪೂಜ್ಯ ನಾರಾಯಣ ಗುರು ಅವರಲ್ಲಿ ನನ್ನ ಅನಂತ ನಮನಗಳನ್ನ ಸಲ್ಲಿಸ್ತಾ, ಈ ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಾನ್ಯರು ಇವತ್ತೇನು ನಾವು ಸಣ್ಣರಾಮನಗೌಡ, ಸಿದ್ದರಾಮನಗೌಡ ಪಾಟೀಲರು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಹಕಾರಿ ಸಂಸ್ಥೆಗೆ ಸ್ಥಾಪಕರಾದರು. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಸಹಕಾರಿ ಕ್ಷೇತ್ರದ ಅನೇಕ ಮಹನೀಯರು, ಶಿಕ್ಷಣದ ಬಣಕಾರರು ಇರ್ಬೋದು, ಕೆ ಪಾಟೀಲರು, ಬಹಳಷ್ಟು ಹಿರಿಯರು ನಮ್ಮ ಲಕ್ಕೇಗೌಡರು ಸಂಸ್ಥಾಪಕರಾಗಿ ನಾವು ಇವತ್ತು ಅವರು ಸ್ಮರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತೇವೆ. ಆ ನಿಟ್ಟಿನಲ್ಲಿ ಎಲ್ಲ ಸಹಕಾರಿಗಳಿಗೆ ನಮ್ಮ ಈ ಒಂದು ಸಂಸ್ಥೆಯ ಸಹಕಾರಿ ಕ್ಷೇತ್ರದ ಬೆಳವಣಿಗೆನ ಸಹಕಾರ್ಯವನ್ನು ಕೊಟ್ಟು ಬೆಳವಣಿಗೆಯ ಚಳುವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮಾನ್ಯರನ್ನು ಸ್ಮರಣೆ ಮಾಡಿಕೊಂಡು ಈ ಒಂದು ಮಂಗಳೂರು ಭಾಗದ ಈ ಒಂದು ಕಾರ್ಯಾಗಾರದಲ್ಲಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಆತ್ಮಶಕ್ತಿ ಸಂಸ್ಥೆ ಮತ್ತು ನಮ್ಮ ಮಹಾಮಂಡಲ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಯೋಜನೆಯನ್ನು ನಮ್ಮ ಮಹಾಮಂಡಲ ಮಾಡಿಕೊಳ್ಳುತ್ತೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತೇಳಿ ಬೋಳಾರವರು, ಚಿತ್ತರಂಜನ್ ಅವರು ತಿಳಿಸಿದ್ರು. ನಾನು ಬಹಳ ಸಂತೋಷದಿಂದ ಒಪ್ಕೊಂಡು ಇವತ್ತು ಬಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಮಾನ್ಯ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಅವರು ನನಗೆ ಒಂದು ಗೌರವವನ್ನು ಸೂಚಿಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಸಹ ನನಗೆ ಅತ್ಯಂತ ಗೌರವವನ್ನು ಕೊಟ್ಟಿರ್ತಕ್ಕಂಥ ಇದರಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಮಹಾಮಂಡಲದ ಪರವಾಗಿ ಆತ್ಮಶಕ್ತಿ ವಿದ್ಯಾಭ್ಯಾಸ ಸಹಕಾರ ಸಂಘದ ಆಡಳಿತ ಮಂಡಳಿಯವರಿಗೆ ಎಲ್ಲ ಸಹಕಾರಿಗಳಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಸಹಕಾರ ಬಾಳಿಗೆ ಧನ್ಯವಾದಗಳು. ಎಲ್ಲ ಅತಿಥಿ ಅಭ್ಯಾಗತರನ್ನು ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಮಹಾಮಂಡಲ ನೇಮಿತ ಬೆಂಗಳೂರು ಇದರ ನಿರ್ದೇಶಕರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಪ್ರಜ್ವಲ್ ಕೆ ಇವರು ಧನ್ಯವಾದಗಳನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಮಂಗಳೂರು ಇವರ ಸಹಯೋಗದೊಂದಿಗೆ ಮೈಸೂರು ವಿಭಾಗಕ್ಕೊಳಪಡುವ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರಕ್ಕೆ ಆಗಮಿಸಿ ಅಧ್ಯಕ್ಷತೆ ವಹಿಸಿದ ಶ್ರೀ ವಿ ರಾಜುರವರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಲ ಬೆಂಗಳೂರು ಇವರಿಗೆ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ನಡೆಸಿಕೊಟ್ಟ ಶ್ರೀ ಕೆ ಹರೀಶ್ ಕುಮಾರ್ ರವರು, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಇವರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಆಯೋಜಿಸುತ್ತಿರುವ ಶ್ರೀ ಚಿತ್ತರಂಜನ್ ಬೋಳಾರ್ ರವರು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳ ಬೆಂಗಳೂರು ಇವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ದಿನದ ಕಾರ್ಯಕ್ರಮದಲ್ಲಿ ಬೋಧಕರಾಗಿ ಆಗಮಿಸಿರುವ ಶ್ರೀ ಶರೀಫ್ ಕೆ ರವರು, ಸಹಕಾರ ಸಂಘಗಳ ಉಪನಿಬಂಧಕರು ಇವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಬೆಂಗಳೂರು ಈ ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ ರವರಿಗೂ ಹಾಗೂ ನಿರ್ದೇಶಕರುಗಳಾದ ಶ್ರೀ ದಿವಾಕರ್ ರವರು, ಗೋಪಾಲ್ ರವರು ಹಾಗೂ ಶ್ರೀಮತಿ ಉಮಾವತಿ ಅವರಿಗೆ ಮತ್ತು ಸಲಹೆಗಾರರಾದ ಶ್ರೀ ಅಶೋಕ್ ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಮಂಗಳೂರು
ಈ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಹಕಾರ ಸಂಘಗಳ ನಿರ್ದೇಶಕರುಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಮುಂದೆ ನಡೆಯುವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗಿ ಎಲ್ಲರನ್ನು ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು.